ಅನ್ನೋದನ್ನು ಪರೀಕ್ಷಿಸುವಂತಹ ಒಂದು ಅವಕಾಶ ಸಿಕ್ಕರೆ ಒಳ್ಳೆಯದು. ಅಂತಹ ಒಂದು ಅವಕಾಶವನ್ನು ಉಪ್ಪಿನಂಗಡಿಯ ನೆಕ್ಕಿಲಡಿಯ ಮೇದರಬೆಟ್ಟು ಬಿಲ್ಡಿಂಗ್ ನಲ್ಲಿ ಕಾರ್ಯಾಚರಿಸುವಂತಹ ಉಪ್ಪಿನಂಗಡಿಯ ಮೇದರಬೆಟ್ಟು ಬಿಲ್ಡಿಂಗ್ ನಲ್ಲಿ ಕಾರ್ಯಾಚರಿಸುವಂತಹ ಉಬರ್ ಲಕ್ಕಿ ಸ್ಕೀಮ್ ತಂಡ ತಮಗೆ ಒದಗಿಸಿಕೊಟ್ಟಿದೆ. ಈ ಒಂದು ತಂಡದ ಪ್ರಥಮ ಲಕ್ಕಿ ಡ್ರಾದ ದಿನ ಇವತ್ತು ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಈ ಉಬರ್ ಲಕ್ಕಿ ಸ್ಕೀಮ್ ನ ಓನರ್ಸ್ ದಯಮಾಡಿ ವೇದಿಕೆ ಅನುಸಾರ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಓನರ್ಸ್ ದಯಮಾಡಿ ಒಂದ್ಸಲ ವೇದಿಕೆಗೆ ಬರಬೇಕು. ಸಾದಿಕ್ ಮರಕಡ, ಅಶ್ರಫ್ ಇಲಿಗೋಡು, ಉಮರ್ ಒಲಚಿಲ, ರಜಕ್ ಅಲೆಗೇಟು, ಹನೀಫ್ ಉಪ್ಪಿನಂಗಡಿ ತಾವುಗಳು ದಯಮಾಡಿ ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಎಸ್ ನೋಡಿ ಆತ್ಮೀಯ ಪ್ರೇಕ್ಷಕರೇ, ಉಪ್ಪಿನಂಗಡಿಯ ಪರಿಸರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಲಕ್ಕಿ ಸ್ಕೀಮ್ ಅನ್ನು ಆರಂಭಿಸಿದಂತಹ ವ್ಯಕ್ತಿಗಳು ಇವರುಗಳು. ಶುಭವಾಗಲಿ ತಮ್ಮ ಈ ಒಂದು ಲಕ್ಕಿ ಸ್ಕೀಮ್ಗೆ ಅಂತ ಹೇಳಿಕೊಳ್ತಾ ಇದ್ದಾರೆ. ಆತ್ಮೀಯ ಗ್ರಾಹಕರೇ, ತಮ್ಮಲ್ಲೊಂದು ಕ್ಷಮೆಯನ್ನು ನಾವು ಕೇಳ್ತಾ ಇದ್ದೇವೆ. ನಾವು ಈ ಲಕ್ಕಿ ಸ್ಕೀಮ್ ಅನ್ನು ಸಾಧಾರಣ 7:30 ಗಂಟೆಗೆ ಆಯೋಜಿಸಬೇಕಂತ ತಮ್ಮಲ್ಲಿ ಕೇಳಿಕೊಂಡಿದ್ದೆವು. ಆದರೆ ಒಂದಷ್ಟು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಬೇಕು, ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಸೆಟ್ ಮಾಡಬೇಕು. ಇದೆಲ್ಲ ಒಂದಷ್ಟು ಕಷ್ಟವಾದ ಕಾರಣ ನಮಗೆ ಕ್ಷಮೆ ಇರಲಿ. ನಮ್ಮ ಈ ಕಾರ್ಯಕ್ರಮ 9:30 ದಾಟಿತು. ತಮ್ಮೆಲ್ಲರಲ್ಲೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ಷಮೆಯನ್ನು ಕೇಳುತ್ತಾ ಈ ಲಕ್ಕಿ ಸ್ಕೀಮ್ ತಂಡದ ಪರವಾಗಿ ಕ್ಷಮೆ ಕೇಳುತ್ತಾ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಆದಷ್ಟು ಬೇಗ ಕ್ಲಪ್ತ ಸಮಯದಲ್ಲಿ ಈ ಲಕ್ಕಿ ಸ್ಕೀಮ್ ನಡೆಯುವಾಗೆ ನಾವು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ನಿಮ್ಮಲ್ಲಿ ನೀಡ್ತಾ ಇದ್ದೇವೆ. ಇದೀಗ ಆಯೋಜಕರು ಪ್ರತಿ ತಿಂಗಳು 1,000ದಂತೆ ಕಂತು ಕಡಿದ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು ಕೂಡ ಲಕ್ಕಿ ಸ್ಕೀಮ್ ಅಂತ ಒಂದು ಅವಕಾಶಗಳು ಸಿಕ್ಕಿ ಬರುತ್ತವೆ. ಆದರೆ ಪ್ರತಿ ತಿಂಗಳಿನ 5ನೇ ತಾರೀಕಿನ ಮುಂಚೆ ಕಂತು ಪಾವತಿಸಿರುವಂತಹ ಎಲ್ಲ ಸದಸ್ಯರಲ್ಲಿ 10 ಜನರನ್ನು ಲಕ್ಕಿ ಸ್ಕೀಮ್ ನ ಮುಖಾಂತರ ಆಯ್ಕೆ ಮಾಡಿ ಅವರುಗಳಿಗೆ ಒಂದು ವಿಶಿಷ್ಟ ನೀಡುವಂತಹ ಮಾಡಿದ್ದಾರೆ. ಅದೃಷ್ಟಶಾಲಿಗಳನ್ನು ನಾವಿಲ್ಲಿ ನೋಡೋಣ ಯಾರಂತ. ಓಕೆ ಅಲ್ವಾ? ಎಸ್ 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 ಓಕೆ. ಪ್ರಥಮವಾಗಿ ಯಾರಾದ್ರೂ ಇಲ್ಲಿ ನಿಮ್ಮ ನಂಬರ್ ಇರಬಹುದು ಅಂತ ನೋಡಬಹುದು. ಒಂದ್ಸಲ ನೋಡಬಹುದು. ಪ್ರತಿಯೊಬ್ಬರ ನಂಬರ್ ಕೂಡ ಇಲ್ಲಿ ಇದೆ. ಅತ್ಯಂತ ಪಾರದರ್ಶಕತೆ, ಯಾವುದೇ ರೀತಿಯ ಮೋಸಗಳು ಸಂಭವಿಸಬಹುದು. ಹಲವಾರು ಲಕ್ಕಿ ಸ್ಕೀಮ್ಗಳು ಬಂದಿರಬಹುದು, ಅದರಲ್ಲಿ 11 ಅಂತ ಹೇಳಿ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಮೋಸ ಆಗಬಾರದು ಅನ್ನುವಂತ ರೀತಿಯಲ್ಲಿ ತಾವುಗಳು ಪರೀಕ್ಷಿಸಬಹುದು. ಇಲ್ಲಿ ನೋಡಿ, ತುಂಬಾ ಜನ ಇದ್ದಾರೆ ಗ್ರಾಹಕರು, ನಮ್ಮ ಸದಸ್ಯರುಗಳು. ತಾವುಗಳು ಪರೀಕ್ಷಿಸಬಹುದು. ಪ್ರತಿಯೊಬ್ಬ ಹಣ ಕಟ್ಟಿದಂತ ವ್ಯಕ್ತಿಯ ಆ ಒಂದು ನಂಬರ್ಗಳು ಇಲ್ಲಿ ಇವೆ. ಇವನ್ನು ಮುಕ್ತವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪರೀಕ್ಷಿಸಬಹುದು. ಮೊಬೈಲ್ ನಲ್ಲಿ ವಿಡಿಯೋ ಕೂಡ ಮಾಡಬಹುದು. ನೋಡಿ ಯಾಕೆ ಇಷ್ಟೊಂದು ಪಾರದರ್ಶಕತೆಯನ್ನು ಕಾಪಿಕೊಳ್ಳುತ್ತೆ ಅಂದ್ರೆ ಹಲವಾರು ಕಡೆ ನೋಡಿರಬಹುದು. ಒಂದಷ್ಟು ಸ್ಕೀಮುಗಳು ಒಂದಷ್ಟು ರೀತಿಯಲ್ಲಿ ಒಂದಷ್ಟು ಆಗಿರಬಹುದು. ಆದರೆ ಉಪ್ಪಿನಂಗಡಿ ಪರಿಸರ ಮಾತ್ರವಲ್ಲದೆ ಹಲವಾರು ಕಡೆಯ ಜನರುಗಳ ಆ ಒಂದು ವಿಶ್ವಾಸವನ್ನು ಉಳಿಸುವ ಉದ್ದೇಶದ ಮೂಲಕವೇ ಇಷ್ಟೊಂದು ಪಾರದರ್ಶಕತೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ತಮ್ಮ ನಂಬರ್ಗಳು ಇದೇ ಇರುವುದನ್ನು ಪರೀಕ್ಷಿಸಬಹುದು. ನೋಡಿ, ಪ್ರತಿಯೋರ್ವರು ಒಂದು ತಿಂಗಳಲ್ಲಿ ಸಾಧಾರಣ 10 ರಿಂದ 15, 20 ಸಾವಿರ ದುಡಿಯಬಹುದು. ಆದರೆ ತಾನು ದುಡಿದ ಒಂದು ಮೊತ್ತವನ್ನು ಸಂಗ್ರಹಿಸಿಟ್ಟು ಎಲ್ಲ ಒಂದು ಅದೃಷ್ಟಶಾಲಿಯ ವ್ಯಕ್ತಿಯೋ ಅಲ್ವೋ ಎನ್ನುವುದನ್ನು ಕೂಡ ಪರೀಕ್ಷೆ ಮಾಡುವಂತಹ ಒಂದು ಅವಕಾಶ ಇಲ್ಲಿ ಕಲ್ಪಿಸಿದ್ದೇವೆ. ಓ ವ್ಯಕ್ತಿ ತಾನು ದುಡಿದ 1,000ವನ್ನು ಈ ಒಂದು ಲಕ್ಕಿ ಸ್ಕೀಮ್ ಅಲ್ಲಿ ಕಟ್ಟಿ ಅದರಲ್ಲಿ ತಾನು ಲಕ್ಕಿಯೋ ಅಲ್ವೋ ಎನ್ನುವುದನ್ನು ಕೂಡ ಸಾಬೀತು ಮಾಡಬಹುದು ಅಂತ ಒಂದು ಅವಕಾಶವನ್ನು ನೀಡಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿಗೆ 20 ಕಂತು ಕಟ್ಟುವವರೆಗೂ ಕೂಡ ಯಾವುದೇ ರೀತಿಯ ಅದೃಷ್ಟಶಾಲಿ ಸಿಗದಿದ್ರೂ ಕೂಡ ತಾನು ಕಟ್ಟಿದ 20,000 ಹಣಕ್ಕೆ ಸರಿಯಾಗುವಂತ ಆತ ಪಡೆದುಕೊಳ್ಳಬಹುದು ಅನ್ನುವಂತ ಭರವಸೆಯನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೇವೆ.
ನೋಡಿ, ಉಪ್ಪಿನಂಗಡ ಇತಿಹಾಸದಲ್ಲಿ ಇಷ್ಟೊಂದು ದುಬಾರಿಯಾದಂತಹ ಬಹುಮಾನಗಳು ನೀಡುವಂತಹ ಒಂದು ಪ್ರಕ್ರಿಯೆ ಇವತ್ತು ಉಬರ್ ಲಕ್ಕಿ ಸ್ಕೀಮ್ ತಂಡದಲ್ಲಿ ನಡೆದಿದೆ ಅನ್ನೋದಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾನೆ. ನೋಡಿ, ಬಂಗಾರ, ಆಕ್ಟಿವಾ, ಐಫೋನ್, ಸೋಫಾ ಕಾರ್ನರ್ಸ್, ಅದ್ದೂರಿ ಬೈಕ್. ತಾವು ಬರುವವರೆಲ್ಲರೂ ವಿನಂತಿ, ತಾವು ಬಂದಿರುವಾಗ ತಮ್ಮ ಕೈಯ ಅಂಗಿಯ ಕೋಲರನ್ನು ಮುಚ್ಚಿಕೊಂಡು ಬರಬೇಕು, ಸ್ಪಷ್ಟವಾಗಿ ಕಾಣಬೇಕು ಕ್ಯಾಮರಾಕ್ಕೆ, ದಯಮಾಡಿ. ಎಸ್, ಓಕೆ, ಆರಾಮ್ಸೆ ಇಬ್ರು ಸಾಕು. ಅಣ್ಣ, ತಾವು ಕಾಣ್ಬೇಕು ಕ್ಯಾಮರಾಕ್ಕೆ, ಅಡ್ಡ ನಿಲ್ಬೇಡಿ. ಅಣ್ಣ, ಕ್ಲಿಯರ್. ಎಸ್, ಸ್ಪಷ್ಟವಾಗಿ ನೋಡ್ತಾ ಇದೆ. ಯಾವುದೇ ಕಾಯಿನ್ಗಳು ಆ ಕಡೆ ಈ ಕಡೆ ಆಗದಾಗೆ ಆದಷ್ಟು ಜಾಗೃತಿಕತೆ ವಹಿಸಿ ಅದನ್ನು ಅದಕ್ಕೆ ಹಾಕಬೇಕು. ನೋಡಿ, ಇಲ್ಲೊಂದು ಇದನ್ನು ಮಿಕ್ಸ್ ಮಾಡಲು ಒಂದು ಅದ್ಭುತವಾದಂತಹ ಒಂದು ಉಪಕರಣ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಯಾರಿಗೂ ಕೂಡ ಮೋಸ ಆಗಬಾರದು ಅನ್ನುವಂತ ರೀತಿಯಲ್ಲಿ ಗಮನಿಸಿ ವೀಕ್ಷಕರ ಹಾಗೂ ದೇಶ ವಿದೇಶಗಳಲ್ಲಾಗಿರಬಹುದು ಹಲವಾರು ಕೂಡ ಈ ಒಂದು ಲೈವ್ ನೋಡ್ತಾ ಇರುವವರು ಪ್ರತಿಯೊಬ್ಬರು ಗಮನಿಸಿ, ಯಾವುದೇ ರೀತಿಯ ಒಂದು ಸ್ಪಷ್ಟವಾದ ನಿದರ್ಶನ ಇಲ್ಲಿ ಕಾಣ್ತಾ ಇದೆ. ತಿರುಗಾವಲೆದ ತಿರುಗಿಸಬಹುದು. ಎಸ್, ನಿಧಾನ, ಅಲ್ಲಿ ಕೈ ಬತ್ತಲೆ. ಹಣ ಕೊಟ್ಟವರಂತಹ ಎಲ್ಲಾ ಕಾಯಿನ್ಗಳು ಇದರೊಳಗಿದೆ. ಅದೃಷ್ಟಶಾಲಿಗಳು ಯಾರು ಎನ್ನುವಂತ ಘೋಷಿಸುವ ಸಮಯ. ಅದು ಪ್ರಥಮವಾಗಿ ಈ ಅದೃಷ್ಟದ ಈ ಒಂದು ಚಕ್ರದ ಒಳಗಿರುವಂತಹ 10 ಸರ್ಪ್ರೈಸ್ ಗಿಫ್ಟ್ಗಳ ಪ್ರಥಮ ಲಕ್ಕಿ ಪರ್ಸನ್ ಯಾರು ಅಂತ ನೋಡ್ಬೇಕು. ಪ್ರಥಮ ಸರ್ಪ್ರೈಸ್ ನ ಪ್ರಥಮ ಲಕ್ಕಿ ಪರ್ಸನ್. ಎಸ್, ಈ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ತೆಗೆಲ ನಮ್ಮಲ್ಲಿ ನಾನೊಬ್ರು ಸಣ್ಣ ಮಗು ಇದೆ, ಆ ಮಕ್ಕಳಿಗೆ ಏನು ಎಂಬುದು ಗೊತ್ತಾಗೋದಿಲ್ಲ. ಎಸ್, ಉಬರ್ ಲಕ್ಕಿ ಸ್ಕೀಮ್ ನ 10 ಜನರ ಸರ್ಪ್ರೈಸ್ ಗಿಫ್ಟ್ ನ ಪ್ರಥಮ ಸರ್ಪ್ರೈಸ್ ಯಾರಿಗೆ ಹೋಗುತ್ತೆ ಎಂಬುದನ್ನು ಕಾದು ನೋಡೋಣ. ಎಸ್, ಈ ಸಣ್ಣ ಮಗು ಆ ಪ್ರಥಮ ಸರ್ಪ್ರೈಸ್ ವ್ಯಕ್ತಿಯನ್ನು ಗುರುತಿಸ್ತಾರೆ. ಎಸ್, ಒಂದು ಕಾಯಿನ್ ತೆಗೀರಿ. ಎಸ್, ಉಬರ್ ಲಕ್ಕಿ ಸ್ಕೀಮ್ ನ ಪ್ರಥಮ 10 ಸರ್ಪ್ರೈಸ್ ಅಲ್ಲಿ ಪ್ರಥಮ ಸರ್ಪ್ರೈಸ್ ನ ಪ್ರಥಮ ವ್ಯಕ್ತಿ ಯಾರು ಎಂಬುದನ್ನು ಈಗ ನನ್ನ ಕೈಯೊಳಗಿದ್ದಾರೆ. ಆ ವ್ಯಕ್ತಿ ಯಾರು, ಆ ನಂಬರ್ ಯಾರು ಅಂತ ನೋಡೋಣ. ಎಸ್, 4743. ಎಸ್, 4743 ಸರ್ಪ್ರೈಸ್ ಗಿಫ್ಟ್ ಪ್ರಥಮ ವ್ಯಕ್ತಿ ಅಂತ ಹೇಳ್ಬಹುದು. ಎಸ್, ಇವಾಗ ದ್ವಿತೀಯ ವ್ಯಕ್ತಿ ಯಾರು ಎಂಬುದನ್ನು ನೋಡ್ಬೇಕು. ಎಸ್, ದಯಮಾಡಿ ಯಾರಾದ್ರೂ ಒಬ್ರು ಸರ್ ಬಲ್ಲಿ ಆ ದ್ವಿತೀಯ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಎಸ್, ಉಬರ್ ಲಕ್ಕಿ ಸ್ಕೀಮ್ ನ ಸರ್ಪ್ರೈಸ್ ಗಿಫ್ಟ್ ನ ದ್ವಿತೀಯ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಆ ದ್ವಿತೀಯ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಸರ್ಪ್ರೈಸ್ ಗಿಫ್ಟ್ ನ ದ್ವಿತೀಯ ವ್ಯಕ್ತಿ ಯಾರಾಗುತ್ತಾರೆ ನೋಡೋಣ. ಆ ದ್ವಿತೀಯ ವ್ಯಕ್ತಿ ಎಸ್ ನನ್ನ ಕೈಯೊಳಗಿದೆ ಆ ಗಿಫ್ಟ್.
ಎಸ್ 372 372 ಆ ಕಾಯಿನ್ ನಿಂಚಿಕೊಡ್ಲಿ. ಎಸ್ ಒಬ್ಬ ಕಿಸ್ಕಿ ಮೂರನೆಯ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗುತ್ತೆ ಎಂಬುದನ್ನು ನೋಡೋಣ. ಎಸ್ ಯಾರಾದ್ರೂ ಒಬ್ರು ಬನ್ನಿ. ಓಕೆ ಬನ್ನಿ ಬನ್ನಿ ಬನ್ನಿ. ಪುದರ್ ಪಾಳ್ಯ. ಎಸ್ ಓಕೆ ಕೊನೆಗೆ ಇಲ್ವಾ? ಅದೇ ಪ್ಲೇ. ಮೂರನೇ ಸರ್ಪ್ರೈಸ್ ವ್ಯಕ್ತಿ ಯಾರು, ಬಹುಮಾನವನ್ನು ಪಡೆದಂತಹ ವ್ಯಕ್ತಿ ಯಾರು ಎಂದು ನೋಡೋಣ. ಎಸ್ ದ ಪ್ಲೇ. ಒಬಾರ್ ಲಕ್ಕಿ ಸ್ಕೀಮ್ನ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ಆ ಮೂರನೇ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಎಸ್ 3526 3526. ಎಸ್ ಕಂಗ್ರಾಚುಲೇಷನ್. ಇನ್ನು ನಾಲ್ಕನೆಯ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಇರುವಂತಹ ಕೊನೆಯ ವ್ಯಕ್ತಿ ಬನ್ನಿ, ಯಾರು ಕೂಡ ಆಗ್ಬಹುದು. ಕೊನೆಯ ವ್ಯಕ್ತಿ ನಾಲ್ಕನೆಯ ಸರ್ಪ್ರೈಸ್ ಬಹುಮಾನ. ಎಸ್ ಒಬ್ಬ ಲಕ್ಕಿ ಸ್ಕೀಮ್ನ ನಾಲ್ಕನೆಯ ಸರ್ಪ್ರೈಸ್ ಬಹುಮಾನ ಅಂತ ಪಡೆದಂತಹ ವ್ಯಕ್ತಿ 2078 ಸ್ವಸ್ಥ. ಎಸ್ ನೋಡಿ ಅದೃಷ್ಟಶಾಲಿಗಳು ಎಲ್ಲಿದ್ದಾರೆ ನೋಡೋಣ. ಐದನೇ ಸರ್ಪ್ರೈಸ್ ಬಲೆ. ಐದನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಆಗ್ತದೆ ಅಂತ ನೋಡೋಣ. ಎಸ್ 4482. ಎಸ್ 4482. ಓಕೆ ಕಂಗ್ರಾಚುಲೇಷನ್. 5 ಜನರಿಗೆ ಕೂಡ. ಎಸ್ 6ನೇ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಆದಷ್ಟು ಬೇಗ ಬನ್ನಿ. ಎಸ್ ಓಕೆ ಆರನೇ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಓಕೆ ತೆಗೆರಿ ಸ್ವಲ್ಪ ಇಡಬಲೆ. ಎಸ್ 6ನೇ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. 500 ನೋಡಿ 500 500. ಎಸ್ 500. ಎಸ್ 7ನೇ ಸರ್ಪ್ರೈಸ್ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ಓಕೆ ಬನ್ನಿ. 7ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ 3239. 3239. 7ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ವ್ಯಕ್ತಿ ಇವರು. ಎಸ್ ಇನ್ನು ಉಳಿದಿರುವುದು 2 ಸರ್ಪ್ರೈಸ್ ಗಿಫ್ಟ್ಗಳು ಯಾರ ಪಾಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬಲೆ. ಎಂಟನೇದು. ಎಸ್ 8ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತಹ ವ್ಯಕ್ತಿ 4348. 4348. ಎಸ್ ಧನ್ಯವಾದಗಳು. 9ನೇ ಬನ್ನಿ. 9ನೇ ಸರ್ಪ್ರೈಸ್ ಗಿಫ್ಟ್ ಅನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿ ಯಾರು ನೋಡೋಣ. ಎಸ್ 9ನೇ ಸರ್ಪ್ರೈಸ್ ಬಹುಮಾನವನ್ನು ಪಡೆದ ವ್ಯಕ್ತಿ 3406.
3,406 ಕೊನೆಯದ. ಎಸ್, ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತಹ ಕೊನೆಯ ವ್ಯಕ್ತಿ ಯಾರು ಎಂಬುದನ್ನು ನೋಡುವ ಸಮಯ. ಕೊನೆಯ ವ್ಯಕ್ತಿ ಯಾರೆಂಬುದು ನೋಡುವಂತಹ ಸಮಯ. ಬಲೆ 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 ಸರ್ಪ್ರೈಸ್ ಬಹುಮಾನವನ್ನು ಪಡೆಯುವಂತಹ ಕೊನೆಯ ವ್ಯಕ್ತಿ ಎಸ್, ಕೊನೆಯ ವ್ಯಕ್ತಿ 546. ಎಸ್, ಆ ಎಲ್ಲ ನಂಬರ್ಗಳನ್ನು ಕ್ಯಾಮರಾಕ್ಕೆ ತೋರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಆ ಒಂದು ಫೋಟೋವನ್ನೆಲ್ಲ ವಾಟ್ಸಪ್ ಅಲ್ಲೆಲ್ಲ ಪ್ರತಿಯೊಬ್ಬರು ಹಾಕ್ತಾರೆ. ಅಯ್ಯೂ ಕೂಡ ನಡೀತಾ ಇದೆ. ದಯಮಾಡಿ ಕ್ಯಾಮರಾಕ್ಕೆ ಹೊಂದ ಬರಬೇಡಿ. ಎಸ್, ಆತ್ಮೀಯ ಸದಸ್ಯರುಗಳೇ, ನೋಡಿ ಪ್ರಥಮ ಡ್ರಾ ಆಗುವಂತ ಸಮಯ ಇದು. ಆದ್ರೆ ಪ್ರಥಮ ಡ್ರಾ ಆದ್ರೂ ಪರವಾಗಿಲ್ಲ, ಮುಂದೆ ನಮ್ಮ ಈ ಒಂದು ಉಪರ್ ಲಕ್ಕಿ ಸ್ಕೀಮಿಗೆ ತಾವುಗಳು ಸೇರಬಹುದು. ಇನ್ನೂ ತಮಗೆ ಅವಕಾಶ ಇದೆ ಅನ್ನುವಂತ ಒಂದು ಸಿಹಿ ಸುದ್ದಿಯನ್ನು ಕೂಡ ನೀಡ್ತಾ ಇದ್ದಾನೆ. ಎಸ್, yes, ಎಸ್, ಆತ್ಮೀಯ ವೀಕ್ಷಕರೇ ಹಾಗೂ ನಮ್ಮ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ ನ ಸದಸ್ಯರುಗಳ ನೋಡಿ, ಈಗ ಆದಂತ 10 ಸರ್ಪ್ರೈಸ್ ಗಿಫ್ಟ್ ಅವರನ್ನು ನಾವು, ಅವರ ಹೆಸರು ಕೂಡ ನಮ್ಗೆ ತಿಳಿದಿದೆ, ಅದನ್ನು ನಾವು ಈಗ ಘೋಷಿಸ್ತಾ ಇದ್ದಾವೆ. ನೋಡಿ, ಪ್ರಥಮ ಲಕ್ಕಿ ಸರ್ಪ್ರೈಸ್ ನ ಲಕ್ಕಿ ವಿನ್ನರ್ ಜಗದೀಶ್ ತಿಂಬಾರ್, ದ್ವಿತೀಯ ಜಗದೀಶ್ ತಿಂಬಾರ್ ಪಣಂಬೂರ್ ಅವರು. ನೋಡಿ, ಪಣಂಬೂರ್ ಅನ್ನುವಂತ ಪ್ರದೇಶ ಕೂಡ ಉಪ್ಪಿನಂಗಡಿಯ ಲಕ್ಕಿ ಸ್ಕೀಮ್ ಇದೆ ಎನ್ನುವುದಕ್ಕೂ ಹೇಳೋದಕ್ಕೂ ಕೂಡ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾನೆ. ದ್ವಿತೀಯ ಜಯಪ್ರಕಾಶ್ ವಿಜಯ್, ಆಮೇಲೆ ತೃತೀಯ ಅದೃಷ್ಟಶಾಲಿ ಬಾಲಚಂದ್ರ ರೈ ಬೆದ್ರೋಡಿ, ಚತುರ್ಥ ಅವಮ್ಮ ಹೋಬೆಲ್ ಹಾನೆಬಲ್, ಸಚಿನ್ ಬಾಲೆಹೊನ್ನೂರು, ಆರನೇದು ಜಾಕೀರ್ ಮೈಸೂರ್, ಏಳನೇದು ನೌಫಲ್ ಕೇರ್ ಆಫ್ ರಜಾಕ್, ಎಂಟನೇದು ರೋಷನ್ ಬಾಲೆಹೊನ್ನೂರು, ಒಂಬತ್ತನೇದು ಓಜಿಲ್ ಆಸ್ನಾ ಚಾರ್ಮಾಡಿ, ಹದಿನೈದು ಎಂ ನೌಫಲ್ ಕೊನಾಲ್. ನೋಡಿ, ಇಷ್ಟು ಜನ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ ನ ಸರ್ಪ್ರೈಸ್ ಗಿಫ್ಟ್ ಗಳನ್ನು ಪಡೆದಂತಹ ವ್ಯಕ್ತಿ. ಸರ್, ನೀವು ನೀಡುವಂತಹ ಸರ್ಪ್ರೈಸ್ ಗಿಫ್ಟ್ ನ ಬಗ್ಗೆ ಹೇಳ್ಬಹುದಾ? ಉಪರ್ ಲಕ್ಕಿ ಸ್ಕೀಮ್ ಏನಂದ್ರೆ, ನಾವು ಸರ್ಪ್ರೈಸ್ ಗಿಫ್ಟ್ ಅನ್ನ ಪ್ರತಿ ತಿಂಗಳು 5ನೇ ತಾರೀಕಿಗಿಂತ ಮುಂಚಿತವಾಗಿ ಯಾರೆಲ್ಲ ಹಣ ಹಾಕ್ತಾರೆ ಅವರಿಗೆ ಮಾತ್ರ ನೀಡುವಂತ ಒಂದು ಸರ್ಪ್ರೈಸ್ ಗಿಫ್ಟ್ ಆಗಿರ್ತದೆ ಈ ಗಿಫ್ಟ್. ಯಾಕಂದ್ರೆ ಇದು ನಾವು ಮೊದಲನೇ ತಿಂಗಳಲ್ಲಿ ಪ್ರಾರಂಭವಾಗಿರೋದು. ಇದು
ಮೊದಲನೇ ಅಂದ್ರೆ ನಮ್ದು ಡ್ರಾ ಆಗೋಕ್ಕಿಂತ ನಮ್ಮ ಸಮಯ 7 ಗಂಟೆ ಇತ್ತು. ಆ ಸಮಯಕ್ಕಿಂತ ಒಂದು 5 ನಿಮಿಷ ಮುಂಚೆ ನಮ್ಮ ಈ ULS ಗ್ರೂಪಿಗೆ ಜಾಯಿನ್ ಆದವರಂತವ್ರದ್ದು ಸಹ ನಾವು ಕಾಯಿನ್ ಅನ್ನ ಇದೊಂದು ನವೆಂಬರ್ ತಿಂಗಳಲ್ಲಿ ಎಲ್ರಿಗೂ ಒಂದು ಸಂತೋಷವಾಗಲಿ. ಮೊದಲನೇದಾಗಿ ನಾವೊಂದು ಕ್ಷಮೆ ಕೇಳ್ತಾ ಇದ್ದೇನೆ. 7 ಗಂಟೆಯಿಂದ 10 ಗಂಟೆವರೆಗೆ ನಮಗೆ ತುಂಬಾ ನೊಂದಿದ್ದೀರಾ, ನೀವು ತುಂಬಾ ಮನಸ್ಸಲ್ಲಿ ಬೈದಿದ್ದೀರಾ. ಎಷ್ಟು ಬೈದ್ರೂ ಮನಸ್ಸಲ್ಲೂ ನಮ್ಗೆ ಅದು ನಮ್ಮಿಂದ ಆದ ದೊಡ್ಡ ತಪ್ಪಾಗಿರ್ತದೆ. ಯಾಕಂದ್ರೆ ಪ್ರತಿಯೊಬ್ಬರದು ಅವರು ದುಡಿಯುವಂತ ಕಷ್ಟ, ಬೆವರು ಪಟ್ಟಂತ ಬೆವರು ಸುರಿದು ದುಡಿದಂತಹ ದುಡ್ಡಾಗಿರ್ತದೆ. ಅದಕ್ಕೋಸ್ಕರ ಇಷ್ಟ ಕಷ್ಟ ಬಂದು ನಾವು ಪ್ರತಿಯೊಬ್ಬರದು ಕಾಯಿನ್ ಅನ್ನ ನಾವು ಅದಕ್ಕೆ ಹಾಕಿದ್ದೀವಿ. ಯಾಕಂದ್ರೆ 6 ಗಂಟೆ 59 ನಿಮಿಷಕ್ಕೆ ಬಂದ ಟೋಕನ್ ಸಹ ಅದಕ್ಕೆ ನಾವು ಹಾಕಿದ್ದೇವೆ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ಖುಷಿ ಆಗ್ಲಿ ಅಂತ ಹೇಳಿ ಒಂದು ಮಾತಕ್ಕೆ. ನೆಕ್ಸ್ಟ್ ತಿಂಗಳು ಈ ಆಫರ್ 5ನೇ ತಾರೀಕಿಂದ ಮುಂಚಿತವಾಗಿ ಇರುವವರಿಗೆ ಮಾತ್ರ ಇರ್ತದೆ. ನೆಕ್ಸ್ಟ್ ತಿಂಗಳು ಪ್ರತಿಯೊಬ್ಬರು ಸ್ವಲ್ಪ ಆದಷ್ಟು ಬೇಗ ನಿಮ್ಮ ಹಣವನ್ನು ಪಾವತಿಸಿ ನಮಗೆ ಸಹಕಾರ ಕೊಡಬೇಕಾಗಂತ ಕೇಳ್ತಿದ್ದೇನೆ. ಎಸ್, ಧನ್ಯವಾದಗಳು. ನೋಡಿ, ಮುಂದಿನ ಬಾರಿ ಹಣ ಕಟ್ಟುವಾಗ 1,000ದಂತೆ ಪ್ರತಿ ತಿಂಗಳು ನೀವು ಕಟ್ತೀರಿ. ಮುಂದಿನ ಬಾರಿ ಕಟ್ಟುವಾಗ 5 ತಾರೀಕಿನ ಮುಂಚೆ ಕಟ್ಟಬೇಕು. ಅಂತವರಿಗೆ ಆ ಸರ್ಪ್ರೈಸ್ ಗಿಫ್ಟ್ ಗಳು ನೀಡುವಂತ ಒಂದು ಅವಕಾಶ ಇದೆ ಅಂತ ಹೇಳಿದರೆ ಈ ಬಾರಿ ಎಲ್ರಿಗೂ ಕೂಡ ಅವಕಾಶ ನೀಡಿರಿ. ಧನ್ಯವಾದಗಳು ಸರ್ ನಮಗೆ. ಎಸ್, ಮುಂದೆ ನೋಡಿ, ಈ ಸರ್ಪ್ರೈಸ್ ಬಹುಮಾನ ಪಡೆದವರ ಆ ಕಾಯಿನ್ಗಳನ್ನು ಕೂಡ ನಾವು ಈ ಬಂಪರ್ ಬಹುಮಾನದ ಈ ಒಂದು ಆ ಡಬ್ಬಕ್ಕೆ ಹಾಕ್ತಾ ಇದ್ದೇವೆ. ಎಸ್, ಹೌದಲ್ವಾ? ಎಸ್, ಓಕೆ. ನೋಡಿ, ಎಲ್ಲಾ ಕಾಯಿನ್ ಅನ್ನು ಕೂಡ ಹಾಕಿ 10 ಕಾಯಿನ್ ಕೂಡ ಇದರೊಳಗೆ ಬೀಳಬೇಕು. ಮುಂದಿನ ಬಾರಿ ತಾವುಗಳು 5 ತಾರೀಕಿನ ಮುಂಚೆ ತಮ್ಮ 1,000ದ ಆ ಅಮೌಂಟ್ ಅನ್ನು ಆದಷ್ಟು ಬೇಗ ಹಾಕಿ ಇಂತಹ ಅದೃಷ್ಟವಾದಂತಹ ಸರ್ಪ್ರೈಸ್ ಗಿಫ್ಟ್ ಗಳನ್ನು ಪಡೆದುಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಎಸ್, ಧನ್ಯವಾದಗಳು. ಎಸ್ ಎಸ್, ಇನ್ನೇನು ಕ್ಷಣಗಳಲ್ಲಿ ಆರಂಭವಾಗ್ತಾ ಉಂಟು ಉಪ್ಪಿನಂಗಡಿಯ ಎಸ್ ಮಿಕ್ಸ್ ಮಾಡಿ. ಓಕೆ, ಎಸ್, ಇನ್ನೇನು ಕ್ಷಣಗಳಲ್ಲಿ ಆರಂಭವಾಗ್ತಾ ಉಂಟು ಉಪ್ಪಿನಂಗಡಿ ಇತಿಹಾಸ ಕಂಡಂತ ಉಬಾರ್ ಲಕ್ಕಿ ಸ್ಕೀಮ್ನ ಪ್ರಥಮ ಬಂಪರ್ ಡ್ರಾದ. ಇಲ್ಲಿ ನೋಡಿ, ಇಬ್ಬರಿಗೆ ಪ್ರಥಮ ಬಂಪರ್ ಬಹುಮಾನ ಸಿಗ್ತಾ ಇದೆ. ಆ ಲಕ್ಕಿ ಅದೃಷ್ಟಶಾಲಿಗಳು ಇಬ್ಬರು, ಅದು ಕೂಡ 50,000 ರೂಪಾಯಿ ಬಹುಮಾನದ ಬಂಗಾರ ಅಂತ ಹೇಳಿದ್ರೆ ಯಾರಿಗೆ ಬೇಡ ಹೇಳಿ, ಎಲ್ರಿಗೂ ಬೇಕು. ಆ ಬಂಗಾರದ ಅಂತ ಮೌಲ್ಯ ವರ್ಷ ಹೋದಂತೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆ ಅದೃಷ್ಟಶಾಲಿ ಇಬ್ಬರು ಯಾರೆಂಬುದನ್ನು ನಾವು ನೋಡುವಂತಹ ಸಮಯ. ಎಸ್, ಆ ಅದೃಷ್ಟಶಾಲಿ ಯಾರೆಂಬುದನ್ನು ನೋಡ್ಬೇಕು. ಆದ್ರೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಯಾರಾದ್ರೂ ಇದನ್ನು ಸರಿಯಾಗಿ ಇನ್ನಷ್ಟು ಮಿಕ್ಸ್ ಮಾಡ್ಬೇಕು. ಯಾರಾದ್ರೂ ಇದ್ರೆ ಅದೇ ಮಾಡಿ ಬನ್ನಿ. ಇದನ್ನು ಇನ್ನೊಮ್ಮೆ ತಮ್ಮ ಕೈಯಾರ ಮಿಕ್ಸ್ ಮಾಡ್ಬೇಕು. ಯಾರು ಓಕೆ ಬನ್ನಿ ಮಿಕ್ಸ್ ಮಾಡಿ. ಯಾಕಂತಂದ್ರೆ ಇದು ಬಂಪರ್ ಬಹುಮಾನ, ಸಾಧಾರಣ 50,000ದಂತ ಬಹುಮಾನ, ಅದು ಕೂಡ ಇಬ್ಬರಿಗೆ. ದಯಮಾಡಿ ಬನ್ನಿ, ಇನ್ನೊಮ್ಮೆ ಮಿಕ್ಸ್ ಮಾಡಿ. ಅದೃಷ್ಟಶಾಲಿಗಳು ಇದರೊಳಗಿದ್ದಾರೆ. ಸಾಧಾರಣ 50,000ದ ಮೌಲ್ಯದ ಬಂಗಾರವನ್ನು ಪಡೆಯುವಂತಹ ವ್ಯಕ್ತಿ, ಅದು ಕೂಡ ಇಬ್ರು, ತಲಾ 50,000. ಬಲೆ ಸರ್, ಸರಿಯಾಗಿ ಮಿಕ್ಸ್ ಮಾಡಿ. ಆ ಕೈಯಲ್ಲೂ ಕೂಡ ತಾವು ಕೈ ಹಾಕುವ ಮುಂಚೆ ಒಂದ್ಸಲ ಕೈ ತೋರಿಸಿ, ಬೇಕಾದ್ರೆ ಮಾಡಿ. ಎಸ್, ಓಕೆ. ತೆಗೆಯುವಾಗ ಕೈ ತೋರಿಸಿ. ಎಸ್, ಕೈಗಾಡಿಸಿ, ಕೈ ತೋರಿಸಿ. ಎಸ್, ನೋಡಿ, ಇದು ಮಿಕ್ಸ್ ಅಂತ ಹೇಳಿದ್ರೆ ಅದ್ಭುತವಾದ ಮಿಕ್ಸ್. ಧನ್ಯವಾದಗಳು ಸರ್ ತಮಗೆ, ಉತ್ತಮವಾಗಿದೆ. ಈಗ ಉಪ್ಪಿನಂಗಡಿಯ ಲಕ್ಕಿ ಸ್ಕೀಮ್ನ ಪ್ರಥಮ ಲಕ್ಕಿ ಡ್ರಾದ ಅದೃಷ್ಟಶಾಲಿ ಯಾರೆಂಬುದನ್ನು ನೋಡುವಂತಹ ಸಮಯ ಅಂತ ಹೇಳ್ತೇವೆ. ಇಬ್ಬರು ಲಕ್ಕಿ ಅದೃಷ್ಟಶಾಲಿಗಳಿದ್ದಾರೆ. ಅದರಲ್ಲಿ ಪ್ರಥಮ ಲಕ್ಕಿ ಅದೃಷ್ಟಶಾಲಿಯನ್ನು ಗುರುತಿಸುವಂತಹ ಸಮಯ ಇದು. ಎಸ್, ಯಾರಾದ್ರೂ ಒಬ್ರು ಬರಬಹುದು. ತಮ್ಮಲ್ಲೊಂದು ವಿನಂತಿಯನ್ನು ಮಾಡ್ತೇವೆ, ಇಲ್ಲಿ ಬಂದು ಕಣ್ಣು ಮುಚ್ಚಿ ನೀವು ತಾವು ತೆಗಿಬೇಕು. ಯಾರು ಆಗ್ಬಹುದು, ಸಣ್ಣ ಮಗು ಇದ್ರೆ ಒಳ್ಳೇದು, ಆ ಮಗುವೆ ಬರಲಿ ಅಂತ ನನ್ನ ಒಂದು ಉದ್ದೇಶ. ಎಸ್, ಬನ್ನಿ. ತಮ್ಮ ಕೈಯನ್ನು ಒಂದ್ಸಲ ಕ್ಯಾಮರಾಕ್ಕೆ ತೋರಿಸಿ.
ನೋಡಿ, ಮಕ್ಕಳಂದ್ರೆ ದೇವರಿಗೆ ಸಮಾನ ಅನ್ನುವಂತ ಒಂದು ಮಾತಿದೆ. ಅಂತಹ ದೇವಿ ಸ್ವರೂಪಿ ಮಕ್ಕಳು ಕೂಡ ನಮಗೆ ದೇವರಿಗೆ ಸಮಾನ. ಆ ಮಗು ಇವತ್ತು ಆ ಅದೃಷ್ಟಶಾಲಿ ವ್ಯಕ್ತಿಯನ್ನು ತೆಗಿತಾ ಇದೆ ಅಂತ ಹೇಳ್ತಾ ಇದ್ದೇವೆ. ತೆಗೆಯುವಲ್ವಾ? ಎಸ್, ಇದರಿಂದ ಒಂದು ತೆಗಿಬೇಕು. ಓಕೆ, ತೆಗೀರಿ. ಸರಿಯಾಗಿ ಮಿಕ್ಸ್ ಆಗಿದೆ. ಅದೃಷ್ಟಶಾಲಿ, ಪ್ರಥಮ ಅದೃಷ್ಟಶಾಲಿಯನ್ನು ಈ ಮಗು ತೆಗಿತಾ ಇದೆ. ಓಕೆ, ಸರಿ. ಒಬ್ಬ ಲಕ್ಕಿ ಸ್ಕೀಮ್ನ ಪ್ರಥಮ ಬಂಪರ್ ಬಹುಮಾನದ ಪ್ರಥಮ ಲಕ್ಕಿ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ತೆಗೀರಿ. ಓಕೆ. ಎಸ್, ಒಬ್ಬ ಲಕ್ಕಿ ಸ್ಕೀಮ್ನ ಲಕ್ಕಿ ಡ್ರಾದ ಪ್ರಥಮ ಬಂಪರ್ ಬಹುಮಾನದ ಪ್ರಥಮ ವ್ಯಕ್ತಿ ಈಗ ನನ್ನ ಕೈಯಲ್ಲಿದೆ. ಎಸ್, ಈ ವ್ಯಕ್ತಿ ಯಾರೆಂಬುದು ನಂಗೆ ಗೊತ್ತಿಲ್ಲ, ಆದ್ರೆ ತೋರಿಸ್ತೇನೆ ನೋಡಿ. ಎಸ್, ಇಲ್ಲೇ ಬರ್ತೇನೆ. ಈ ಲಕ್ಕಿ ವಿನ್ನರ್ನ 4 ಅಂಕಿ ಇದೆ. ಪ್ರಥಮ ಅಂಕಿ 4. ಎಸ್, 4 ಪ್ರಥಮ ಅಂಕಿ, ದ್ವಿತೀಯ ಅಂಕಿ 3. 4 ನೋಡಿ, ವೀಕ್ಷಕರು ಹಲವಾರು ಜನ ನೋಡ್ತಾ ಇರಬಹುದು. ನಿಮ್ಮ ಹೆದೆ ಡವ ಅಂತ ಇರಬಹುದು, ಆದ್ರೆ ಇನ್ನು ಕಾಯ್ತಾ ಇರಿ. 3ನೇ ಅಂಕಿ 7. 4, 3, 7. ಕೊನೆಯ ಅಂಕಿ 0. 4, 3, 7. 4,370. ಎಸ್, ನೋಡಿ, 4,370. ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಪ್ರಥಮ ಬಂಪರ್ ಬಹುಮಾನದ ಪ್ರಥಮ ವ್ಯಕ್ತಿ. ಕಂಗ್ರಾಚುಲೇಷನ್. ಎಸ್, ನೋಡಿ, ಪ್ರಥಮ ವ್ಯಕ್ತಿ ಈಗ ಲೈವ್ ನೋಡ್ತಾ ಇದ್ರೆ ಖುಷಿಯಲ್ಲಿ ಕುಣಿದಾಡ್ತಾ ಇರಬಹುದು. ಈಗ ದ್ವಿತೀಯ ವ್ಯಕ್ತಿ ಯಾರೆಂಬುದನ್ನು ನೋಡ್ಬೇಕು. ಎಸ್, ಮಿಕ್ಸ್ ಬನ್ ಪ್ಲೇ. ಎಸ್, ನೋಡಿ. ಎಸ್, ನೋಡಿ, ಉಪ ಲಕ್ಕಿ ಸ್ಕೀಮ್ ಪ್ರಥಮ ಬಂಪರ್ ಬಹುಮಾನದ ಲಕ್ಕಿ ವಿನ್ನರ್ ಅಜೀಂ ಕ್ಲಾಸ್ ವಿಟ್ಲ. ಎಸ್, ವಿಟ್ಲ ನೋಡಿ, ಪ್ರಥಮ ವಿನ್ನರ್ ಆಯ್ಕೆ ಇಲ್ಲಿ ಗುರುತಿಸಿಕೊಂಡಿದ್ದೇವೆ. ಇನ್ನು ದ್ವಿತೀಯ ವಿನ್ನರ್ಗೆ ಕಾಯ್ತಾ ಇದ್ದೇವೆ. ಎಸ್, ಸರಿಯಾಗಿ ಮಿಕ್ಸ್ ಆಗಿದೆ. ಈ ಒಂದು ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಬಂಪರ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ಕಾಯುವ ನೋಡುವಂತ ಸಮಯ. ಎಸ್, ಯಾರಾದರೂ ಇದ್ರೆ ಬನ್ನಿ. ಲೇಡೀಸ್ ಇದ್ರು ಓಕೆ, ಬರಬಹುದು. ಬನ್ನಿ. ಓಕೆ, ಎಸ್, ಬನ್ನಿ. ಎಸ್, ಒಬ್ರು ಬರ್ತಾ ಇದ್ದಾರೆ. ಇವರು ಯಾರೆಂಬುದು ನಮಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಬನ್ನಿ. ನೋಡಿ, ತಾವು ದೊಡ್ಡವರು, ತಾವು ಕಣ್ಣು ಮುಚ್ಚಿ ತೆಗಿಬೇಕಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್, ಓಕೆ. ಉಬರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಬಂಪರ್ ಬಹುಮಾನದ 50,000 ಮೊತ್ತದ ಬಂಗಾರದ ವಿಜೇತ ಯಾರು ನೋಡೋಣ. ಆ ಬಂಗಾರದ ವ್ಯಕ್ತಿಯನ್ನು ತೆಗಿತಾ ಇದ್ದಾರೆ. ಕಣ್ಣು ಮುಚ್ಚಲಣ್ಣ. ಎಸ್, ಆಹಾ, ನೋಡಿ, ಇದು ಎಸ್, ನೋಡಿ. ಎಸ್, ಧನ್ಯವಾದಗಳು. ನೋಡಿ, ಉಪ್ಪಿನಗಿರಿ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ 50,000ವನ್ನು ಗೆದ್ದಂತಹ ಚಿನ್ನದ ವ್ಯಕ್ತಿ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಆಹಾ, ಅದ್ಭುತವಾದಂತ ನಂಬರ್ ಇದು. 50,000 ಮೊತ್ತದ ಬಂಪರ್ ಬಹುಮಾನದ ಗೆದ್ದಂತಹ ವ್ಯಕ್ತಿಯ ನಂಬರ್, ಪ್ರಥಮ ನಂಬರ್ 2, ದ್ವಿತೀಯ ನಂಬರ್ ಮತ್ತೆ 2, ತೃತೀಯ ನಂಬರ್ 9, 229. ನೋಡೆ, ಚಿನ್ನದ ಈ ವ್ಯಕ್ತಿ ಯಾರೆಂಬುದು ಗೊತ್ತಿಲ್ಲ. ಚಿನ್ನದ ಈ ವ್ಯಕ್ತಿ 229. ಎಸ್, ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಪ್ರಥಮ ಬಂಪರ್ ಬಹುಮಾನದ ಸರಳ 1 ಲಕ್ಷ ಮೊತ್ತದ 50+50 ಮೊತ್ತದ ಬಂಗಾರದ ವಿಜೇತರುಗಳು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಆ ವ್ಯಕ್ತಿಗಳ ಹೆಸರು ತಿಳಿಸಿ. ನೋಡಿ, 50,000 ಮೊತ್ತದ ಬಂಗಾರದ ಆ ಬಹುಮಾನವನ್ನು ಪಡೆದ ಸಮೀಮಾ ಮೈಂದಾಳ, ಬಂಟ್ವಾಳ ತಾಲೂಕಿನವರು. ಸಮೀಮಾ ಅನ್ನುವಂತವರು
ಇನ್ನೊಂದು ಬಹುಮಾನವನ್ನು ಪಡೆದ ವ್ಯಕ್ತಿ ವಿಠ್ಠಲ. ಎಸ್, ಅವರಿಗೆ ಫೋನ್ ಮಾಡಿ ಮಾತನಾಡುವುದಾದ್ರೆ ಮಾತಾಡಬಹುದು. ನೋಡಿ, ಚಿನ್ನ ಗೆದ್ದಂತಹ ವ್ಯಕ್ತಿಯ ಮಾತನಾಡೋಣ. ಅವರಿಗೆ ಫೋನ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಚಿನ್ನ ಗೆದ್ದಂತಹ ವ್ಯಕ್ತಿ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ ನಲ್ಲಿ ಇಬ್ಬರಿದ್ದಾರೆ. ಇಷ್ಟೊತ್ತಿಗೆ ನಮ್ಮೊಂದಿಗೆ ಸೇರಿರುವಂತಹ ಪ್ರೇಕ್ಷಕರಾಗಿ ಸೇರಿರುವಂತಹ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಎಸ್, ವೆಟ್ಟದ ವ್ಯಕ್ತಿ ಕೂಡ ತಮಗೂ ಒಂದು ಅವಕಾಶ ಇದೆ. ಇನ್ನು ನಮ್ಮೊಂದಿಗೆ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ ಅಲ್ಲಿ ತಮಗೂ ಸೇರಿಕೊಳ್ಳುವಂತ ಅವಕಾಶ ಇನ್ನೂ ಕೂಡ ಇದೆ. ತಮಗೇನು ಸೇರ್ಬೇಕನ್ನುವಂತ ಹಂಬಲ ಇದ್ರೆ, ಮನಸ್ಸಿದ್ರೆ ತಡೆ ಯಾಕೆ ಮಾಡ್ತಾ ಇದ್ದೀರಾ? ಉಪ್ಪಿನಂಗಡಿಯ ನಿಮಗೆ ಬೇಕಾದಂತ ಆ ಕಾಂಟ್ಯಾಕ್ಟ್ ನಂಬರ್ ಗಳನ್ನು ನಾವು ಕೊಡ್ತೇವೆ. ದಯಮಾಡಿ ಬಂದು ಸೇರಿಕೊಳ್ಳಿ. ನೀವು ಕೂಡ ಬಹುದೊಡ್ಡದಾದ 2 ಫ್ಲಾಟ್ ಗಳನ್ನು ಗೆಲ್ಲುವಂತ ಅವಕಾಶ ನಿಮಗೂ ಕೂಡ ಇದೆ. ಜಗತ್ತು ಕಂಡಂತಹ ವಾಹನಗಳನ್ನು ಪರಿಚಯ ಮಾಡುವಂತಹ ಅವಕಾಶ ಕೂಡ ನಿಮಗೂ ಇದೆ ಎಂದು ಹೇಳಿಕೊಳ್ತಾ ಇದ್ದೇವೆ. ನೋಡಿ, ಬಹುಮಾನ ಚಿನ್ನ ಪಡೆದಂತಹ ಅವರಿಗೆ ಯಾವ ರೀತಿಯ ಬಹುಮಾನ ಸಿಗುತ್ತೆ ಎನ್ನುವುದನ್ನು ನೋಡಿ. ಇಲ್ಲೇ ಇದೆ ನೋಡಿ. ಚಿನ್ನ ಪಡೆದಂತಹ ಚಿನ್ನದ ವ್ಯಕ್ತಿಗಳು ಇದರ ವಾರಸುದಾರರು ಎಂಬುದನ್ನು ನಾವಿಲ್ಲಿ ತಿಳಿಯಪಡಿಸ್ತಾ ಇದ್ದೇವೆ. ಅದ್ಭುತವಾದಂತಹ ವಿನ್ಯಾಸದ ಚಿನ್ನ. ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಪ್ರಥಮ ಬಂಪರ್ ಬಹುಮಾನ ಘೋಷಣೆಯಾಗಿದೆ. ಎಸ್, ಧನ್ಯವಾದಗಳು. ಇನ್ನು ಸರ್ಪ್ರೈಸ್ ಬಹುಮಾನವನ್ನು ಪಡೆದಂತವರು ನೋಡಿ, ಅವರು ಕೂಡ ಚಿನ್ನದ ವ್ಯಕ್ತಿಗಳು ಅನ್ನೋದು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದ್ಭುತ ವಿನ್ಯಾಸಗೊಂಡಂತ ಚಿನ್ನ ಕೂಡ ಸರ್ಪ್ರೈಸ್ ಬಹುಮಾನ ಪಡೆದಂತ ವ್ಯಕ್ತಿಗಳಿಗೂ ಕೂಡ ಸಿಗ್ತಾ ಇದೆ. ಎಸ್, ಸೂಪರ್ ಲಕ್ಕಿ ಸ್ಕೀಮ್ ಅವರು ಪ್ರಥಮ ಬಂಪರ್ ಬಹುಮಾನ, ಸರ್ಪ್ರೈಸ್ ಬಹುಮಾನಗಳು ಚಿನ್ನದ ರೂಪದಲ್ಲಿ ಕೊಟ್ಟಿರುತ್ತಾರೆ. ಅದೇ ತರಹ ನಿಮ್ಮ ಈ ಒಂದು ತಂಡದ ಪ್ರಯತ್ನ ಕೂಡ ಚಿನ್ನದ ರೀತಿಯಲ್ಲಿ ಸಾಗಲಿ ಎನ್ನುವುದು ನಮ್ಮೆಲ್ಲರ ಆಶಯ ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ನೋಡೋಣ. ಚಿನ್ನ ಗೆದ್ದಂತಹ ವ್ಯಕ್ತಿಗಳಿಗೆ ಕೂಡ ಧನ್ಯವಾದಗಳು. ಇಲ್ಲಿ ಸೇರಿ ಬಂದಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಸದಸ್ಯರಿಗಳಿಗೂ ಧನ್ಯವಾದಗಳು ಎಂದು ಹೇಳುತ್ತಾ, ಎಲ್ಲರಿಗೂ ಧನ್ಯವಾದಗಳು ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಇಡ್ತೇನೆ. ಧನ್ಯವಾದಗಳು ಎಲ್ಲ ಉಪ್ಪಿನಂಗಡಿ ಲಕ್ಕಿ ಸ್ಕೀಮ್ನ ಆಡಳಿತ ಮಂಡಳಿ. ಥ್ಯಾಂಕ್ ಯು.